ನಮ್ಮ ಹಿರಿಯ ನೇತಾರರು. ಅವ್ರ ಬಗ್ಗೆ ಹೇಳಬೇಕಂತಾದರೆ ಒಂದು ಇಂಗ್ಲೆಂಡಲ್ಲಿ ನಡೆದ ಒಂದು ಘಟನೆಯಿಂದ ಪ್ರಾರಂಭ ಮಾಡ್ತೇನೆ. ಸತ್ಯ ಘಟನೆ. ಇಂಗ್ಲೆಂಡ್ನ ಒಂದು ಕೆಸರಲ್ಲಿ ಒಬ್ಬ ಹುಡುಗ ಮುಳುಗಿದ್ದ. ಒಬ್ಬ ರೈತ ಬಂದವನನ್ನು ಮೇಲೆತ್ತಿ ಹಾಕಿದ. ಅಲ್ಲಿಂದ ಆ ಹುಡುಗ ಓಡಿ ಹೋದವನು ನೆಕ್ಸ್ಟ್ ಡೇ ಬೆಳಿಗ್ಗೆ ರೈತನ ಮನೆ ಎದುರುಗಡೆ ಬಂದು ಒಂದು ಕುದುರೆ ಗಾಡಿ ಬಂದು ನಿಂತಿತ್ತು. ಅದರಿಂದ ರಾಜ ಇಳಿತಾ ಇದ್ದಾನೆ, ರಾಜನ ಮಗ ಇಳಿತಾ ಇದ್ದಾನೆ. ರೈತನಿಗೆ ಆಶ್ಚರ್ಯ ಆಯಿತು, ಇದು ಯಾರು, ರಾಜ ಯಾಕೆ ಬಂದಿದ್ದಾನೆ ಅಂತ. ರಾಜ ಬಂದವನೇ ರೈತನಿಗೆ ಕೈ ಮುಗ್ದು ಹೇಳ್ತಾ ಇದ್ದಾನೆ, ನಿನ್ನೆ ನನ್ನ ಮಗನನ್ನು ಬದುಕಿಸಿದ್ಯಾ, ಏನು ಬೇಕು ಕೇಳು ಅಂತ. ರೈತನಿಗೆ ಅದು ರಾಜನ ಮಗ ಅಂತ ಏನೂ ಗೊತ್ತಿರಲಿಲ್ಲ. ರೈತ ಹೇಳಿದ, ನನಗೆಲ್ಲ ದೇವರು ಕೊಟ್ಟಿದ್ದಾರೆ, ನನಗೇನು ಬೇಡ, ಇಲ್ಲ ನಿನಗೇನಾದರೂ ಕೊಡಲೇಬೇಕು ಅಂತ. ಆವಾಗ ರೈತನ ಮಗನನ್ನು ರಾಜ ನೋಡಿದ. ಇಲ್ಲ, ನೀನು ಏನು ಬೇಡದಿದ್ರೂ ತೊಂದರೆ ಇಲ್ಲ, ನಿನ್ನ ಮಗನನ್ನು ನಾನು ಕೊಡು. ಆ ಮಗನನ್ನು ಕರ್ಕೊಂಡು ಹೋದ ರಾಜ. ಎಜುಕೇಷನ್ ಕೊಟ್ಟ, ಡಾಕ್ಟರ್ ಆದ. ರೈತನ ಮಗ ಡಾಕ್ಟರ್ ಆಗಿರ್ತಕ್ಕಂಥ ಸಂದರ್ಭ ರಾಜನ ಮಗನಿಗೆ ನ್ಯೂಮೋನಿಯಾ ಬಂದಿತ್ತು. ಆ ನ್ಯೂಮೋನಿಯಕ್ಕೆ ಔಷಧಿ, ಮೆಡಿಸಿನ್, ಪೆನ್ಸಿಲಿನನ್ನು ಅವನೇ ಫೈಂಡ್ ಔಟ್ ಮಾಡಿದ. ಅವನೇ ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಗಿದ್ದ. ರಾಜನ ಮಗ ಗುಣಮುಖನಾದ. ಅವನೇ ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಆಗಿದ್ದ. ಪ್ರೀತಿಯ ಬಂಧುಗಳೇ, ಯಾರು ಏನಾಗ್ತಾರೋ ಗೊತ್ತಿಲ್ಲ. ಸಮಾಜದೊಟ್ಟಿಗೆ ನಾನಿದ್ದೇನೆ ಅಂತ ಸವಣೂರು ಸೀತಾರಾಮ ಶೆಟ್ಟರು ರೈಯವರು ಕೆಲಸ ಮಾಡ್ತಾ ಇದ್ದಾರೆ. ತನಗೇನಾಗಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ನಾವು ಎಷ್ಟು ದಿವಸ ಇರ್ತೇವೆ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ನನ್ನ ಬದುಕು ಎಷ್ಟು ವರ್ಷ ಇದೆ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ನಾನು ಹೇಗೆ ಇದ್ದೇನೆ, ನನ್ನ ಬದುಕನ್ನು ಯಾವ ರೀತಿ ಉಪಯೋಗಿಸಿಕೊಳ್ತಿದ್ದೇನೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಂಗ್ಲೀಷಲ್ಲೊಂದು ಮಾತುಂಟು, ವಿ ಕ್ಯಾನಾಟ್ ಚೇಂಜ್ ಯುವರ್ ಫ್ಯೂಚರ್, ವಿ ಕ್ಯಾನ್ ಚೇಂಜ್ ಅವರ್ ಹ್ಯಾಬಿಟ್ಸ್. ಆಟೋಮೆಟಿಕಲಿ ಅವರ್ ಹ್ಯಾಬಿಟ್ಸ್ ವಿಲ್ ಚೇಂಜ್ ಅವರ್ ಫ್ಯೂಚರ್. ನಮ್ಮ ಗುರುಗಳಾಗಿರ್ತಕ್ಕಂಥ ಕಲಾಂ ಸರ್ ಹೇಳಿರ್ತಕ್ಕಂಥ ಮಾತು. ಪ್ರೀತಿಯ ಬಂಧುಗಳೇ, ಒಂದು ಹೂ ಕೂಡ ಯೋಚನೆ ಮಾಡ್ತದೆ, ನನ್ನ ಜೀವನದಲ್ಲಿ ಒಂದು ದಿವಸ ಆಯುಷ್ಯ. ಆದರೂ ನನ್ನನ್ನು ಈ ಪ್ರಪಂಚಕ್ಕೆ ಬಿಟ್ಟಿರ್ತಕ್ಕಂಥ ಭಗವಂತನಿಗೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಜೀವನದಲ್ಲಿ ಸಾರ್ಥಕತೆ ಪಡ್ಕೊಳ್ತದೆ. ಆ ಸಾರ್ಥಕತೆ ಪಡ್ಕೊಳ್ಳುವಂಥ ಜೀವನ ನಮ್ದಾಗಬೇಕು. ನಮ್ಮ ಆಯುಷ್ಯ ಎಷ್ಟು ಉಂಟು ಅಂತ ಯೋಚನೆ ಇಲ್ಲ. ಮೈಕಲ್ ಜಾಕ್ಸನ್ ಯೋಚನೆ ಮಾಡ್ತಾನೆ, ನನಗೊಂದು 100 ವರ್ಷ 150 ವರ್ಷ ಬದುಕಬೇಕು ಅಂತ ಯೋಚನೆ ಮಾಡಿಕೊಂಡು 50 ಜನ ಡಾಕ್ಟರ್ಸನ್ನು ತನ್ನ ಸುತ್ತ ಇಟ್ಕೊಳ್ತಾನೆ. 50 ಜನ ಅಂಗಾಂಗ ದಾನ ಮಾಡುವವರನ್ನು ವ್ಯವಸ್ಥಿತವಾಗಿ ಇಟ್ಕೊಳ್ತಾನೆ. ಪ್ರತಿಯೊಂದಕ್ಕೂ ಆಕ್ಸಿಜನ್ ಸೆಟ್ ಇಟ್ಕೊಳ್ತಾನೆ, ಪ್ರತಿಯೊಂದನ್ನು ಇಟ್ಕೊಳ್ತಾನೆ. ನನ್ನ ಆಯುಷ್ಯ ಬೇಕಾದಷ್ಟು ದಿವಸ ಬದುಕಬೇಕು ಅಂತ. ಆದರೂ 50 ವರ್ಷಕ್ಕಿಂತ ಹೆಚ್ಚು ಬದುಕಲಿಕ್ಕಾಗಲಿಲ್ಲ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಎಷ್ಟು ವರ್ಷ ಬದುಕಿದ್ದೇವೆ ಅಂತ ಹೇಳೋದಕ್ಕಿಂತ ಹೇಗೆ ಬದುಕಿದ್ದೇವೆ ಯಾವತ್ತೂ ಯೋಚನೆ ಮಾಡಿ. ಮನುಷ್ಯ ಅವನಿಗೋಸ್ಕರ ಬದುಕಿದ್ರೆ ಅವನ ಮನೆಯಲ್ಲಿ ಫೋಟೋ ಇರ್ತದೆ. ಮನುಷ್ಯ ಸಮಾಜಕ್ಕೋಸ್ಕರ ಬದುಕಿದ್ರೆ, ಸೋಷಿಯಲ್ ಅವೇರ್ನೆಸ್ ಎಲ್ಲವನ್ನು ಕಲಿತುಕೊಂಡು ಬದುಕಿದ್ರೆ ಎಲ್ಲರ ಮನಸ್ಸಲ್ಲೂ ಇರ್ತಾನೆ, ಎಲ್ಲರ ಮನೆಯಲ್ಲೂ ಅವರು ಇರ್ತಾನೆ. ಆ ಥರದ ಜೀವನ ಆಗಬೇಕು. ಈ ಸವಣೂರಲ್ಲಿ ಸೀತಾರಾಮ್ ರೈಯವರು ಆ ಥರದ ಜೀವನ ಇರಲಿ ಅಂತ ತನ್ನ ಮಕ್ಕಳು ಫಾರಿನಲ್ಲಿ ಇದ್ದರೂ ಕೂಡ ತನ್ನ ಮಗಳು ರಶ್ಮಿ, ವಿದ್ಯೆಗೆ ರಶ್ಮಿ ಇರ್ತಕ್ಕಂಥ ರಶ್ಮಿಯನ್ನು ಇಲ್ಲಿ ಅವರೊಟ್ಟಿಗೆ ಅಶ್ವಿನ್ ಅವರನ್ನು ಕೂಡ ಇಲ್ಲಿ ಬರಮಾಡಿಕೊಂಡು ಈ ವ್ಯವಸ್ಥೆಯಲ್ಲಿ ಎಲ್ರಿಗೂ ವಿದ್ಯೆಯ ದಾನ ಆಗಲಿ ಅಥವಾ ನ್ಯೂ ಟೆಕ್ನಾಲಜಿ, ಅಶ್ವಿನ್ ಅವರಿರ್ತಕ್ಕಂಥ ನ್ಯೂ ಟೆಕ್ನಾಲಜಿ ಈ ಒಂದು ವ್ಯವಸ್ಥೆಗೆ ಸಿಗಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದರ ಸದುದ್ದೇಶ ಪ್ರಾರಂಭ ಆಗಿದೆ, ಒಳ್ಳೆಯದಾಗ್ತದೆ. ಯಾವತ್ತೂ ಒಂದು ಎಜುಕೇಷನ್ ಸಿಸ್ಟಮ್ ಒಳ್ಳೇದಿರಬೇಕು ಅಂತಾದರೆ ಅಲ್ಲಿರ್ತಕ್ಕಂಥ ಪೇರೆಂಟ್ಸ್, ಅಲ್ಲಿರ್ತಕ್ಕಂಥ ಟೀಚರ್ಸ್, ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್: ಸ್ಟೂಡೆಂಟ್ಸ್, ಟೀಚರ್ಸ್, ಪೇರೆಂಟ್ಸ್. ಟೀಚರ್ಸ್ ಬಗ್ಗೆ ಯೋಚನೆ ಮಾಡಿದರೆ ವಿಶ್ವೇಶ್ವರಯ್ಯ ಅವರು ಒಂದು ಯೋಚನೆ ಮಾಡ್ತಾರೆ, ಯಾವತ್ತೂ ಹೇಳಿಕೊಂಡು ತನ್ನ ಜೀವನದಲ್ಲಿ ಒಂದು ಟೀಚರ್ ರಿಲೇಟೆಡ್ ಆಗಿರ್ತಕ್ಕಂಥವರು ಬಂದವರು ಅವರ ಕನ್ನಡಕವನ್ನು ಸ್ಪೆಕ್ಸ್ ಮನೆಯಲ್ಲಿ ಬಿಟ್ಟು ಬಂದಿರ್ತಾರೆ. ಆ ಸ್ಪೆಕ್ಸ್ ಬಿಟ್ಟು ಬಂದು ಕೂಡ ಕ್ಲಾಸಲ್ಲಿ ಹೇಳ್ತಾರೆ, ಒಬ್ಬ ಹುಡುಗನನ್ನು ಕಳಿಸಿಕೊಟ್ಟು, ನೋಡು ನನ್ನ ಮನೆಗೆ ಹೋಗಿ ಆ ಸ್ಪೆಕ್ಸ್ ಹಿಡ್ಕೊಂಡು ಬಾ, ನನಗೆ ಪಾಠ ಮಾಡಲಿಕ್ಕೆ ಕನ್ನಡಕ ಬೇಕಾಗಿದೆ. ಹಾಗೆ ಹೋಗಿರ್ತಕ್ಕಂಥ ಹುಡುಗ ಮನೆಯಲ್ಲಿ ಹೋಗಿ ವಿಶ್ವೇಶ್ವರಯ್ಯವರ ಮಡದಿಯಲ್ಲಿ ಕೇಳ್ತಾನೆ, ಬಾಗಿಲು ತಟ್ಟಿ, ನನಗೆ ಸರ್ನ ಕನ್ನಡಕ ಕೊಡಿ ಅಂತ. ಆ ಕನ್ನಡಕ ಕೊಡ್ತಿರ್ತಕ್ಕಂಥ ಸಂದರ್ಭ
ಅಮ್ಮ ಒಳಗಿಂದ ತಂದು ಒಂದು ಲಡ್ಡು ಕೊಟ್ಟರು. ಆ ಲಡ್ಡು ತಿಂತಾ ಇರ್ತಕ್ಕಂಥ ಸಂದರ್ಭ ಅವನಿಗೆ ಕೆಮ್ಮು ಬಂತು. ಆ ಕೆಮ್ಮು ಬರ್ತಾ ಇರ್ತಕ್ಕಂಥ ಸಂದರ್ಭ ಒಳಗಡೆ ಅಮ್ಮ ಓಡಿದ್ರು, ಅಲ್ಲಿ ಅವರಿಗೆ ನೀರು ಸಿಗಲಿಲ್ಲ. ಏನೋ ಹಾಲು ಸ್ವಲ್ಪ ಇತ್ತು, ಅದನ್ನು ಹಿಡ್ಕೊಂಡು ಬಂದು ಕೊಟ್ಟು, ನೋಡು ಮಗು, ನಮ್ಮ ಇಡೀ ಊರಿಗೆ ನೀರಿನ ಬರ ಉಂಟು, ನಿನ್ನ ಗುರುಗಳು ನಿನಗೆ ವಿದ್ಯೆ ಹೇಳಿಕೊಡ್ತಾ ಇದ್ದಾರೆ, ಒಂದು ಯೋಚನೆ ಮಾಡು, ಇಡೀ ಊರಿಗೆ ನನ್ನ ಮನೆಯಲ್ಲೇ ನೀರಿನ ವ್ಯವಸ್ಥೆ ಇಲ್ಲ, ಏನಾದರೂ ನಿನ್ನ ಜೀವನದಲ್ಲಿ ನೀನು ಯೋಚನೆ ಮಾಡ್ತಾ ಇದ್ರೆ ಒಂದು ನೀರಿನ ವ್ಯವಸ್ಥೆ ಮಾಡು. ಆವತ್ತು ಆ ಚಿಕ್ಕ ಹುಡುಗ ನಮ್ಮ ಮನಸ್ಸಲ್ಲಿ ಒಂದು ನೀರಿನ ಬಗ್ಗೆ ಕಲ್ಪನೆ ಆಗಿರ್ತಕ್ಕಂಥದ್ದು ಈಗ ಏನಾಗಿದೆ ಅಂತ ನಮಗೆಲ್ಲರಿಗೂ ಗೊತ್ತು. ಕಣ್ಣಂಬಾಡಿ ಅಣೆಕಟ್ಟಿನ ಮುಖಾಂತರ ಎಷ್ಟೋ ಜಿಲ್ಲೆಗಳಿಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ವಿಶ್ವೇಶ್ವರಯ್ಯವರು ಮಾಡಿದ್ರು. ತನ್ನ ಗುರುಗಳಿಗೆ ಕೊಟ್ಟಿರ್ತಕ್ಕಂಥ ಗೌರವ ಒಬ್ಬ ಶಿಷ್ಯನಿಂದ ಈ ಥರದ್ದು ಸಿಕ್ಕಿದೆ. ಅವರನ್ನು ನಾವು ಸ್ಮರಿಸಲೇಬೇಕಾಗಿದೆ. ಆದ್ದರಿಂದ ಟೀಚರ್ ಮತ್ತು ಸ್ಟೂಡೆಂಟ್ಸ್ ರಿಲೇಷನ್ಶಿಪ್ ಒಳ್ಳೆದಿದ್ರೆ ಯಾರು ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ ಕೆಲವು ಸಂದರ್ಭ ಪೇರೆಂಟ್ಸಿನ ಸಪೋರ್ಟ್ ಕೂಡ ಒಂದು ಸಂಸ್ಥೆ ಒಳ್ಳೆದಾಗಬೇಕಾದ್ರೆ ಬೇಕೇ. ಥಾಮಸ್ ಆಲ್ವಾ ಎಡಿಸನ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಆಗುವಾಗಲೇ ಕ್ಲಾಸಲ್ಲಿ ಫೇಲ್ ಆಗ್ತಿರ್ತಕ್ಕಂಥ ಸಂದರ್ಭ, ಒಂದು ಸರ್ತಿ ಅವನ ಮನೆಗೆ ಒಂದು ಚೀಟಿ ಹೋಯಿತು. ಆ ಚೀಟಿಯನ್ನು ಥಾಮಸ್ ಆಲ್ವಾ ಎಡಿಸನ್ನ ಅಮ್ಮ ಮಗನ ಎದುರುಗಡೆ ಓದ್ತಾ ಇದ್ದಾರೆ. ಮಗನಿಗೆ ಹೇಳ್ತಾ ಇದ್ದಾರೆ, ಮಗನೇ, ಟೀಚರಿಂದ ಲೆಟರ್ ಬಂದಿದೆ, ನಿನಗೆ ಆ ಶಾಲೆಯಲ್ಲಿ ಹೇಳಿಕೊಡುವಷ್ಟು ದೊಡ್ಡ ಟೀಚರ್ಸ್ ಇಲ್ಲಂತೆ, ನೀನು ಟಾಪ್ ಹುಡುಗಂತೆ, ನಿನಗೆ ನಾಳೆಯಿಂದ ನಿನ್ನ ಅಮ್ಮನೇ ಪಾಠ ಮಾಡಬೇಕು ಅಂತ ಬರೆದಿದ್ದಾರೆ, ನಾನು ನಾಳೆಯಿಂದ ನಿನಗೆ ಪಾಠ ಮಾಡಲಿಕ್ಕೆ ರೆಡಿ ಇದ್ದೇನೆ, ನಿನಗೇನು ವಿದ್ವತ್ತುಂಟು ಅದರ ಬಗ್ಗೆ ಟೀಚರ್ಸ್ಗೆ ಹೆಮ್ಮೆ ಉಂಟು ಅಂತ ಬರೆದಿದ್ದಾರೆ ಅಂತ ಓದ್ತಾರೆ. ನೆಕ್ಸ್ಟ್ ಡೇಯಿಂದ ಅಮ್ಮನೇ ಮನೆಯಲ್ಲಿ ಪಾಠ ಮಾಡ್ತಾರೆ. ಆಮೇಲೆ ಏನಾಯಿತು ಯೋಚನೆ ನಮಗೆಲ್ಲ ಉಂಟು. ಥಾಮಸ್ ಆಲ್ವಾ ಎಡಿಸನ್ ಇಡೀ ಬಲ್ಬಿನ ಪ್ರಪಂಚಕ್ಕೆ ಕೊಟ್ಟ ನಂತರ ಒಂದು ದಿವಸ ಥಾಮಸ್ ಆಲ್ವಾ ಎಡಿಸನ್ ಮನೆಯಲ್ಲಿ ಅಮ್ಮ ತೀರಿ ಹೋಗಿದ್ದಾರೆ. ಅವರಲ್ಲಿರ್ತಕ್ಕಂಥ ಒಂದು ಬ್ಯಾಗಲ್ಲಿರ್ತಕ್ಕಂಥ ಒಂದು ಪೆಟ್ಟಿಗೆಯಲ್ಲಿರ್ತಕ್ಕಂಥ ಓಪನ್ ಮಾಡುವಾಗ ಅಲ್ಲಿ ಲೆಟರ್, ಆವತ್ತು ಟೀಚರ್ ಕೊಟ್ಟಿರ್ತಕ್ಕಂಥ ಲೆಟರ್ ಆವತ್ತು ಥಾಮಸ್ ಆಲ್ವಾ ಎಡಿಸನ್ ನೋಡಲಿಲ್ಲ, ಅಮ್ಮ ಮಾತ್ರ ನೋಡಿರ್ತಕ್ಕಂಥದ್ದು. ಅದು ಮುಚ್ಚಿದ್ದಂಥ ಒಂದು ಲೆಟರ್ ಆಗಿತ್ತು. ಆವತ್ತು ಆ ಲೆಟ್ರನ್ನು ನೋಡಿ ಥಾಮಸ್ ಆಲ್ವಾ ಎಡಿಸನ್ನಿಗೆ ಆಶ್ಚರ್ಯ ಆಯಿತು. ಅದರಲ್ಲಿ ಬರೆದಿತ್ತು, ಥಾಮಸ್ ಆಲ್ವಾ ಎಡಿಸನ್ ಈಸ್ ನಾಟ್ ಫಿಟ್ ಫಾರ್ ದ ಸ್ಕೂಲ್. ಇವನು ನಾಲಾಯಕ್, ಇವನಿಗೆ ಎಜುಕೇಶನ್ ಹೇಳಿಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಬೇಕು ಅಂತಾದರೆ ಮನೆಯಲ್ಲಿ ನೀವೇ ಪಾಠ ಮಾಡಿ ಅಂತ ಬರೆದಿತ್ತು. ಆ ಅಮ್ಮ ಓದಿದ ರೀತಿ, ಪರಿವರ್ತನೆ, ಆ ಮಹಾತಾಯಿಯ ಯೋಚನೆ ಒಂದು ಹುಡುಗನನ್ನು ಎಷ್ಟು ಪರಿವರ್ತನೆ ಮಾಡಿತು. ಆ ಮಹಾತಾಯಿಗೂ ನಾವು ನಮಸ್ಕಾರವನ್ನು ಹೇಳಲೇಬೇಕು. ಆದ್ದರಿಂದ ಪ್ರೀತಿಯ ಬಂಧುಗಳೇ, ನಮ್ಮ ಮಕ್ಕಳು ಯಾವ ರೀತಿ ಬೆಳೀತಾ ಇದ್ದಾರೆ, ಯಾವ ಯೋಚನೆಯಲ್ಲಿ ಬೆಳೀತಾ ಇದ್ದಾರೆ, ಅವರಿಗೆ ಸಂಸ್ಕಾರ ಹೇಗುಂಟು, ಇದರ ಬಗ್ಗೆ ಯೋಚನೆ ಮಾಡಿಕೊಳ್ಬೇಕು. ನಾವು ಯಾವತ್ತು ಒಂದು ಎಜುಕೇಷನ್ ಅಂತ ಹೇಳಿದ್ರೆ ದ 3 ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಶಿವ್ ಕೇರ್ ಅವರು ಮೊದಲ ಸೆಂಟೆನ್ಸ್, ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ದೇ ಡೂ ದ ಥಿಂಗ್ಸ್ ಡಿಫ್ರೆಂಟ್ಲಿ. ನೀವು ಮಾಡುವಂಥ ಕೆಲಸ ಬಾಕಿಯವರಿಗಿಂತ ವಿಭಿನ್ನವಾಗಿರಲಿ, ಈ ಜಗತ್ತಲ್ಲಿ ನಿಮ್ಮನ್ನು ಮೀರಿಸೋರು ಯಾರೂ ಬರುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳ ಜೀವನದಲ್ಲಿ ಅಥವಾ ಪ್ರತಿಯೊಬ್ಬರ ಜೀವನದಲ್ಲಿ 3 ಆಸ್ಪೆಕ್ಟ್ಸ್ ತುಂಬ ಇಂಪಾರ್ಟೆಂಟ್ ಬೇಕಾದ್ದು. ಪ್ರೀತಿಯ ಮಕ್ಕಳೇ, ನಿಮ್ಮ ನಾಲೆಜ್ ಬೇಕು, ನಿಮ್ಮ ಆಟಿಟ್ಯೂಡ್ ಬೇಕು, ನಿಮ್ಮ ಸ್ಕಿಲ್ ಬೇಕು. ನಾಲೆಜ್, ಆಟಿಟ್ಯೂಡ್, ಸ್ಕಿಲ್, KAS. ನಾಲೆಜ್ ಉಂಟು ಅಂತಾದರೆ, ಸುಧಾಮೂರ್ತಿಯವರು ಒಂದು ಕಡೆ ಹೇಳ್ತಾರೆ, ನೀವು ಈಗಲೂ ಕೂಡ ಗೂಗಲಲ್ಲಿ ಪುಲ್ಟಡೋ ಸ್ಟೋರಿ ಆಫ್ ಸುಧಾಮೂರ್ತಿ ಅಂತ ಕೊಟ್ಟರೆ ಸಾಕು ಬರ್ತದೆ. ಸುಧಾಮೂರ್ತಿಯವರು ಇಂಜಿನಿಯರಿಂಗ್ ಕಾಲೇಜ್ ಕಲಿತಾ ಇರ್ತಕ್ಕಂಥ ಸಂದರ್ಭ, ಒಬ್ಬರೇ ಹೆಣ್ಣು ಮಗಳು, ಎಲ್ಲರ ಹುಡುಗರು ಇದ್ದರು. ಅವರು ಕಲಿತಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಕ್ಲಾಸಲ್ಲಿ ಅವರಿಗೆ ವ್ಯವಸ್ಥೆಗಳ ಬಗ್ಗೆ ಯಾವುದನ್ನೂ ಯೋಚನೆ ಮಾಡಲಿಲ್ಲ. ಒಬ್ಬಳೇ ಹೆಣ್ಣು ಮಗಳಾದರೂ ಕೂಡ ಇಂಜಿನಿಯರಿಂಗ್ ಕಲಿತಾ ಇದ್ಲು. ಫಸ್ಟಿಗೆ ಯಾವ ಮಕ್ಕಳು ಅವರನ್ನು ಹತ್ತಿರ ಸೇರಿಸ್ತಿರ್ಲಿಲ್ಲ. ಅಕ್ಟೋಬರ್ ಆಗುವಾಗ ಸುಧಾಮೂರ್ತಿ ಒಂದು 5-6 ತಿಂಗಳಲ್ಲಿ ಟಾಪರ್ ಅಂತ ಗೊತ್ತಾದ ಕೂಡ ಎಲ್ಲರೊಟ್ಟಿಗೆ ಎಲ್ಲರೂ ಬಂದು ಮಿಂಗಲಾಗಲಿಕ್ಕೆ ಸ್ಟಾರ್ಟ್ ಆದರು. ಆ ಟೈಮಲ್ಲಿ ಒಬ್ಬ ಪುಲ್ಟೋಡೋ ಅಂತ ಇದ್ದ, ಅವನು ಯಾವತ್ತೂ ಕೂಡ ಕ್ಲಾಸಲ್ಲಿ ಚಕ್ಕರ್ ಹೊಡಿತಾ ಇದ್ದು, ಕರೆಕ್ಟಾಗಿ ಕ್ಲಾಸಿಗೆ ಬರದೆ, ಎಕ್ಸಾಮ್ ಟೈಮಲ್ಲಿ ಎಕ್ಸಾಮಿಗೆ ಏನು ಬೇಕು, ಅಕ್ಟೋಬರಲ್ಲಿ ಬಂದ ಕ್ವಶನ್ ಪೇಪರ್ ಯೋಚನೆ ಇತ್ತು, ಆವಾಗ ಏಪ್ರಿಲ್ಗೆ ಬರ್ತಿರ್ಲಿಲ್ಲ. ಏಪ್ರಿಲ್ಗೆ ಬಂದ ಕ್ವಶನ್ ಪೇಪರ್ ಅಕ್ಟೋಬರ್ ಬರ್ತಿರ್ಲಿಲ್ಲ. ಎಷ್ಟು ಬೇಕು ಅಷ್ಟನ್ನು ಮಾತ್ರ ಓದಿಕೊಂಡು ಫಸ್ಟ್ ಕ್ಲಾಸ್ ಬರ್ತಾ ಇದ್ದ. ಒಂದು ಸರ್ತಿ ಸುಧಾಮೂರ್ತಿ ಕರೆದು ಹೇಳಿದರು, ವೈ ಕಾಂಟ್ ಯು ಗೆಟ್ ದ ಫಸ್ಟ್ ರ್ಯಾಂಕ್, ಯುವರ್ ಅಬಿಲಿಟಿ ಇಸ್ ವೆರಿ ಹೈ, ವೈ ಡೋಂಟ್ ಯು ಟ್ರೈ, ನೀನು ಯಾಕೆ ಪ್ರಯತ್ನ ಮಾಡೋದಿಲ್ಲ
ಅಂತ ಕೇಳಿದಾಗ ಪುರ್ಟಡೋ ಒಂದು ಮಾತು ಹೇಳಿದ, ಐ ಹ್ಯಾವ್ ಸೋ ಮೆನಿ ಕನೆಕ್ಷನ್ಸ್, ವಾಟ್ ಇಸ್ ದ ಯೂಸ್ ಆಫ್ ಎಜುಕೇಶನ್? ನನ್ನ ಅಪ್ಪನಿಗೆ ಬೇಕಾದಷ್ಟು ಕನೆಕ್ಷನ್ಸ್ ಉಂಟು, ರೆಸಾರ್ಟ್ಸ್ ಉಂಟು, ನಾನು ಆ ಕನೆಕ್ಷನಲ್ಲಿ ನನ್ನ ಜೀವನದಲ್ಲಿ ಏನು ಬೇಕಾದರೂ ಮಾಡ್ತೇನೆ, ನನಗೆ ಈ ನಾಲೆಜ್ ಅಗತ್ಯ ಇಲ್ಲ. ಈ ಥರ ಹೇಳಿರ್ತಕ್ಕಂಥ ಮನುಷ್ಯ ಸುಧಾಮೂರ್ತಿಯವರು ಹೇಳ್ತಾ ಹೋಗ್ತಾರೆ. ಇತ್ತೀಚೆಗೆ ದುಬೈಯಲ್ಲಿ ಒಂದು ಕಾರ್ಯಕ್ರಮ ಆಗ್ತಿರ್ತಕ್ಕ ಸಂದರ್ಭ, ಅವರ ಪ್ರೋಗ್ರಾಮ್ ಆದ್ಕೊಳ್ಳೆ ಒಬ್ಬ ಹೊರಗಡೆ ನಿಂತಿದ್ದ. ಹೊರಗಡೆ ಅವ್ರ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೊರಗಡೆ ಬರ್ತಿರ್ತಕ್ಕ ಸಂದರ್ಭ ಅವನು ಅವರೊಟ್ಟಿಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ, ನಾನು ಪುರ್ಟಡೋ ಅಂತ. ಸಡನ್ ಇವರಿಗೆ 35 ಇಯರ್ಸ್ ಮುಂಚಿನ ಒಬ್ಬನನ್ನು ನೋಡಿದ್ಕೊಳ್ಳೆ ಒಮ್ಮೆ ಆಶ್ಚರ್ಯ ಆಯಿತು. ಪುರ್ಟಡೋ ಅಂತ ಹೆಸರು ಕೇಳಿದ ಕೂಡಲೇ ಗೊತ್ತಾಯಿತು, ಇಂಜಿನಿಯರಿಂಗ್ ಕಾಲೇಜಲ್ಲಿ ಕ್ಲಾಸ್ಮೇಟ್ ಆಗಿರ್ತಕ್ಕಂಥವನು. ಅವನು ಮಾತು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ, ಸುಧಾಮೂರ್ತಿ, ಐ ಜಾಯಿನ್ ದ ಕಂಪನಿ ದ ಫಸ್ಟ್ ಕಂಪನಿ ಕಿಕ್ಡ್ ಔಟ್ ಫ್ರಮ್ ಮೈ ಜಾಬ್. ನನ್ನ ಕಂಪನಿಯಲ್ಲಿ ನನ್ನನ್ನು ಕಿಕ್ಔಟ್ ಮಾಡಿದರು ಬಿಕಾಸ್ ಆಫ್ ಟೈಮ್ ಸೆನ್ಸ್. ಅಲ್ಲಿ 8 ಗಂಟೆಗೆ ನಾನು ಕಂಪನಿ ಹೋಗಬೇಕಿತ್ತು, ನನ್ನಲ್ಲಿ ಟೈಮ್ ಸೆನ್ಸ್ ಇರಲಿಲ್ಲ. ನಾನು 8, 10, 8:15 ಯಾವುದೋ ಟೈಮಿಗೆ ಹೋಗ್ತಾ ಇದ್ದೆ. ವಿದಿನ್ 3-4 ಮಂತ್ಸಲ್ಲಿ ನನ್ನನ್ನು ಆ ಜಾಬಿಂದ ತೆಗೆದು ಬಿಸಾಡಿದ್ರು. ಇನ್ನೊಂದು ಕಂಪನಿಗೆ ಹೋದೆ, ಅಲ್ಲಿ ಹೋಗಿ ನನ್ಗೆ ಗೊತ್ತಿರ್ತಕ್ಕಂಥ ಇಂಜಿನಿಯರಿಂಗ್ ಅಂತ ಯೋಚನೆ ಮಾಡ್ಕೊಂಡು ದೊಡ್ಡ ರೀತಿಯ ಜಾಬ್ ಕೊಟ್ಟರು. ನನ್ನ ನಾಲೆಜನ್ನು ನೋಡಿ ನಾನು ಯಾವುದೋ ರೀತಿಯಲ್ಲಿ ವ್ಯವಸ್ಥಿತ ಈ ಸಿಸ್ಟಮಿಗೆ ಸೆಟ್ ಇಲ್ಲ ಅಂತ ಅಲ್ಲಿಂದ ಪುನಃ ತೆಗೆದು ಬಿಸಾಡಿದ್ರು. ಈಗ ನಾನು 5th ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಅವತ್ತು ನೀನೊಂದು ಮಾತು ಹೇಳಿದೀಯಾ, ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಈಗ ಅನಿಸ್ತದೆ ನೀನು ನಾಲೆಜಿಂದ ಒಳ್ಳನ್ನೇ ಗೆಲ್ತಾ ಇದ್ದೀಯಾ. ನಾನು ನಾಲೆಜನ್ನು ಆವತ್ತು ಕಳ್ಕೊಂಡು ಈಗಲೂ ಕೂಡ ಜಾಬಿಗೋಸ್ಕರ ಅಲಿತಾ ಇದ್ದೇನೆ. ಇಟ್ಸ್ ಅ ಕೆಪಾಸಿಟಿ ಆಫ್ ನಾಲೆಜ್ ಅಂತ. ಆದ್ದರಿಂದ ಪ್ರೀತಿಯ ಮಕ್ಕಳೇ, ಮಾರ್ಕ್ಸಿನ ಹಿಂದೆ ಹೋಗಬೇಡಿ, ನಾಲೆಜಿನ ಹಿಂದೆ ಹೋಗಿ. ನಿಮಗೆ ಬದುಕಿಗೆ ಬೇಕಾಗುವಂಥದ್ದು ನಾಲೆಜ್. ಯಾವತ್ತೂ ಕೂಡ ಯಾವುದೇ ಒಬ್ಬ ವಿದ್ಯಾರ್ಥಿ IIT ಮಾಡಬಹುದು, JEE ಮಾಡಬಹುದು, ಅಥವಾ ಮೆಡಿಕಲ್ MBBS ಮಾಡಬಹುದು. ನಮ್ಮ ಸಂಸ್ಥೆಯಲ್ಲಿ 2500 ಮಕ್ಕಳು ಎಕ್ಸಲೆಂಟ್ ಮೂಡುಬಿದಿರೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ರೆಸಿಡೆನ್ಷಿಯಲ್ ಇದ್ದಾರೆ. ಒಂದು ಯೋಚನೆ ಮಾಡ್ತೇನೆ, ನಾಲೆಜ್ ಇದ್ದ ಮಕ್ಕಳು ಯಾವತ್ತೂ ಸಕ್ಸಸ್ ಆಗ್ತಾ ಇರ್ತಾರೆ. ಪ್ರತಿ ವರ್ಷ more than 100 ಸ್ಟೂಡೆಂಟ್ಸ್ ಗೆಟಿಂಗ್ ದ ಮೆಡಿಕಲ್ ಸೀಟ್, ಗವರ್ಮೆಂಟ್ ಮೆಡಿಕಲ್ ಸೀಟ್. IIT ಬಾಂಬೆ ಇರ್ಬೋದು, AIMS ಇರ್ಬೋದು, FMC ಇರ್ಬೋದು, ಪ್ರತಿಯೊಂದನ್ನು ಪಡೀತಾರೆ. ಯಾಕಂತ ಹೇಳಿದ್ರೆ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ನಾಲೆಜ್ ಇದ್ದಾಗೆ ಬೆಂಡ್ ಮಾಡಲೇಬೇಕಾಗ್ತದೆ. ಅವರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾಗುವಂಥದ್ದು ನಾಲೆಜ್ ಹೊರತು ಯಾವುದೋ 10th ಮಾರ್ಕ್ಸ್ ಅಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ಯಾವತ್ತು ನಾಲೆಜ್ ಟೀಚರ್ಸ್ ಅಡಿಷನಲ್ ಹೇಳಿಕೊಡ್ತಾರಾ, ಸಪೋರ್ಟ್ ಕೊಡಿ. ಪುಸ್ತಕದಲ್ಲಿ ಇಲ್ಲದನ್ನು ಯಾಕೆ ಟೀಚರ್ ಹೇಳಿಕೊಡ್ತೀರಿ, ಯಾವತ್ತೂ ಹೇಳಬೇಡಿ. ಬದುಕು ಅಂತ ಹೇಳುವಂಥದ್ದು ಪುಸ್ತಕದಲ್ಲಿರ್ತಕ್ಕಂಥ ಬದನೆಕಾಯಿ ಅಲ್ಲ. ಬದುಕು ಅಂತ ಹೇಳುವಂಥದ್ದು ನಾಲೆಜ್ ಬೇಕಾಗಿರ್ತಕ್ಕಂಥದ್ದು. ಆ ಮಕ್ಕಳಿಗೆ ಏನು ಎಕ್ಸ್ಟ್ರಾ ಅಡಿಷನಲ್ ನಾಲೆಜ್ ಕೊಡ್ತಾರೆ, ಯಾಕಂತ ಹೇಳಿದ್ರೆ ಈ ಸಂಸ್ಥೆ ಆ ರೀತಿ ಬೆಳೀತಾ ಉಂಟು. ಒಂದು ಒಳ್ಳೆ ಸಂಸ್ಕಾರ ಕೊಡಬೇಕು, ಒಂದು ಒಳ್ಳೆ ರೀತಿಯ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತ ಟ್ರೈ ಮಾಡ್ತಿರ್ತಕ್ಕಂಥವ್ರು. ಸೀತಾರಾಮ ಕೇವಳರಂಥ ಪ್ರಾಂಶುಪಾಲರನ್ನು ಇಟ್ಕೊಂಡು ಇಲ್ಲಿರ್ತಕ್ಕಂಥ ವೇದಿಕೆಯವರು ಇರ್ತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಈ ಸಂಸ್ಥೆ ಯಾವತ್ತೂ ಒಳ್ಳೆ ರೀತಿಯ ಆಟಿಟ್ಯೂಡನ್ನು ಹೇಳಿಕೊಡ್ತಾ ಉಂಟು. ನಾಲೆಜ್ ಬಗ್ಗೆ ಹೇಳಿದೆ. ಸೆಕೆಂಡ್ ಪಾಯಿಂಟ್, ಆಟಿಟ್ಯೂಡ್. ನಮ್ಮ ಮಕ್ಕಳಿಗೆ ಸಂಸ್ಕಾರ ಯಾಕೆ ಬೇಕು ಅಂತ ಕೆಲವು ಸಂದರ್ಭ ಯೋಚನೆ ಮಾಡ್ತೇವೆ. ಮಾರ್ಕ್ಸ್ ತೆಗೆದ್ರೆ ಸಾಕು, ಜಾಬ್ ಸಿಕ್ಕಿದ್ರೆ ಸಾಕು, ಒಳ್ಳೆ ರೀತಿಯಲ್ಲಿ ಪ್ರಪಂಚದಲ್ಲಿ ಬದುಕಿದ್ರೆ ಸಾಕು ಅಂತ. ಇಲ್ಲ, ನಮ್ಮ ಮಕ್ಕಳ ಸಂಸ್ಕಾರ ಸರಿ ಇಲ್ಲ ಅಂತ ಇದ್ರೆ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ನಡೆದ ಘಟನೆ ಹೇಳ್ತೇನೆ. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನಲ್ಲಿ ಒಂದ್ಸರ್ತಿ 3 ಪೊಸಿಷನ್ಸ್ ಫಾರ್ PhD, ಅಲ್ಲಿ ಪೋಸ್ಟ್ ಡಾಕ್ಟರೇಟ್ ರಿಲೇಟೆಡ್ ಆಗಿ 3 ಪೊಸಿಷನ್ಸ್ ಇತ್ತು. ಆ 3 ಪೊಸಿಷನ್ಸಿಗೋಸ್ಕರ ಸಾವಿರಾರು ಅಪ್ಲಿಕೇಶನ್ಸ್ ಬಂತು. ಒನ್ ಡೇ ಇಂಟರ್ವ್ಯೂ ಆಯಿತು. ಬೆಳಿಗ್ಗಿಂದ ಸಾಯಂಕಾಲವರೆಗೆ ಎಲ್ಲ ಅಲ್ಲಿ ಎಕ್ಸಾಮ್ಸ್ ಎಲ್ಲ ಆಗಿ ಲಾಸ್ಟ್ 5 ಮೆಂಬರ್ಸನ್ನು ರಾಮನ್ ಸ್ವತಃ ಇಂಟರ್ವ್ಯೂ ಮಾಡಿದರು. ರಾಮನ್ ಸ್ವತಃ ಇಂಟರ್ವ್ಯೂ ಮಾಡುವಾಗ 5 ಜನರಲ್ಲಿ 3 ಜನ ಸೆಲೆಕ್ಟ್ ಆದರು, 2 ರಿಜೆಕ್ಟ್ ಆದರು. ಸಾಯಂಕಾಲ ರಾಮನ್ ನಡ್ಕೊಂಡು ಕ್ಯಾಂಪಸ್ಸಲ್ಲಿ ಹೋಗ್ತಾ ಇದ್ರು. ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಬ್ಬ ಓಡಿಕೊಂಡು ಬರ್ತಾ ಇದ್ದಾನೆ. ರಾಮನ್ ಜಸ್ಟ್ ಅಬ್ಸರ್ವ್ ಮಾಡಿದ್ರು. ಇವನು ಸಾಯಂಕಾಲ ರಿಜೆಕ್ಟ್ ಆಗಿರ್ತಕ್ಕಂಥ ಹುಡುಗ ಏನೋ ಜಾಬ್ ಕೇಳಲಿಕ್ಕೆ ಬರ್ತಾ ಇದ್ದಾನೆ ಅಂತ ಎಣಿಸ್ಕೊಂಡು, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಕೇಳಿದ್ರು. ಅವನು ಕೈಯಲ್ಲಿರ್ತಕ್ಕಂಥ ಏನೋ ಹಿಡ್ಕೊಂಡು ಬಂದು ಕೇಳ್ತಾ ಇದ್ದಾನೆ, ನಾನು ಆಫೀಸಿಗೆ ಹೋದೆ, ನನಗೆ 7 ರೂಪೀಸ್ ಜಾಸ್ತಿ ಕೊಟ್ಟಿದ್ದಾರೆ, TADAಗಿಂತ ಹೆಚ್ಚು. ಆಫೀಸಲ್ಲಿ ಹೋಗಿ ಕೇಳಿದ್ಕೊಳ್ಳಿ ಹೇಳಿದ್ರು, ಇವತ್ತಿನ ಅಕೌಂಟ್ ಎಲ್ಲ ಕ್ಲೋಸ್ ಆಗಿದೆ, ತೊಂದರೆ ಇಲ್ಲ, ಅದನ್ನು ನಾವು ಏನು ಮಾಡ್ಲಿಕ್ಕಾಗುತ್ತೆ, ನಿನಗೆ ಇರಲಿ ಅಂತ ಹೇಳಿದರು. ಆವಾಗದ 7 ರೂಪಾಯಿ ಅಂತ ಹೇಳಿದ್ರೆ ಈಗಿನ 7,000 ಅಥವಾ ಎಷ್ಟೋ ಅದಕ್ಕಿಂತ ಹೆಚ್ಚಿದ್ದಿರ್ಬೋದು. ರಾಮನಿಗೆ ಆಶ್ಚರ್ಯ ಆಯಿತು. ನಿನ್ಗೆ ಬೇಡವಾ ಅದು? ಇಲ್ಲ, ನೋನು, ನನ್ನದಲ್ಲದು ದುಡ್ಡು ನನಗೆ ಬೇಡ ಸರ್, ಇದು ಅಡಿಷನಲ್ ಕೊಟ್ಟದ್ದು. ಎಸ್, ಯು ಟು ಮೀ, ಕಮ್ ಆ್ಯಂಡ್ ಮೀಟ್ ಮೀ ಟುಮಾರೋ ಮಾರ್ನಿಂಗ್ 10 o'clock.
ಬೆಳಗ್ಗೆ 10 ಗಂಟೆಗೆ ಬಂದು ನನ್ನನ್ನು ಮೀಟ್ ಆಗು. ಇವನಿಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಡೇ ಪುನಃ ಒಂದು ರಾಮನನ್ನು ಮೀಟ್ ಆಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅಂತ ಖುಷಿ ಪಡ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಾಮನ್ ಎದುರುಗಡೆ ಬಂದು ಕೂತ್ಕೊಂಡ. ರಾಮನ್ ಒಂದು ಮಾತು ಹೇಳಿದರು, ಮೈ ಸನ್, ಯು ಆರ್ ಫೇಲ್ಡ್ ಇನ್ ಫಿಸಿಕ್ಸ್ ಬಟ್ ಪಾಸ್ಡ್ ಇನ್ ಹಾನೆಸ್ಟಿ ಟೆಸ್ಟ್. ಐ ಕ್ರಿಯೇಟೆಡ್ ಅನದರ್ ಪೋಸ್ಟ್, ಕಮ್ ಅಂಡ್ ಜಾಯಿನ್ ಟುಡೇ ಇಟ್ ಸೆಲ್ಫ್. ನಿನಗೋಸ್ಕರ ಒಂದು ಜಾಬ್ ಕ್ರಿಯೇಟ್ ಮಾಡಿದ್ದಾನೆ, ಇವತ್ತೇ ಜಾಯಿನ್ ಆಗುವಂತ. ಆವತ್ತು ಜಾಯಿನ್ ಆಗಿರ್ತಕ್ಕಂಥ ಮನುಷ್ಯ ಚಂದ್ರಶೇಖರ್ ಲಿಮಿಟ್ ಅಂತ ಮಾಡಿಕೊಂಡು ನೊಬೆಲ್ ಪ್ರೈಸ್ ಪಡೆದಿರ್ತಕ್ಕಂಥ ಚಂದ್ರಶೇಖರ್ ಆಗಿ ಹೋದ್ರು. ಈಗಲೂ ಅವರೊಂದು ಬುಕ್ ಬರೆದಿದ್ದಾರೆ, 7 rupees ಚೇಂಜ್ಡ್ ಮೈ ಲೈಫ್. ಪ್ರೀತಿಯ ಬಂಧುಗಳೇ, ಒಬ್ಬನ ಆಟಿಟ್ಯೂಡ್ ಒಳ್ಳೆದಿದ್ದರೆ ಪ್ರಪಂಚದಲ್ಲಿ ಎಲ್ಲೂ ಬೇಕಾದರೂ ಬದುಕಲಿಕ್ಕೆ ಸಾಧ್ಯತೆ ಉಂಟು. ಸಂಸ್ಕೃತದ ಬಗ್ಗೆ ಹೇಳ್ತಾ ಇದ್ರು, ನಾನು ಮಾತಾಡ್ತಾ ಇದ್ದೆ. ಈ ಸಂಸ್ಥೆಯಲ್ಲಿ ಸಂಸ್ಕೃತವನ್ನು ನಾವು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು. ಇಟ್ಸ್ ಅ ಬೆಸ್ಟ್ ಪಾಲಿಸಿ. ಪ್ರೀತಿಯಿಂದ ಸ್ವೀಕರಿಸಿ. ನಾವು ಯಾವುದೇ ಜಾತಿ ಧರ್ಮ ಅದೆಲ್ಲ ಸೆಕೆಂಡ್ರಿ ಇರ್ತಕ್ಕಂಥದ್ದು. ಮನುಷ್ಯ ಜನ್ಮ ಬೇಕಾಗಿರ್ತಕ್ಕಂಥದ್ದು. ಒಬ್ಬ ಮನುಷ್ಯ ಒಳ್ಳೇದಾಗಬೇಕು ಅಂತಾದರೆ ಅವನಲ್ಲಿ ಒಳ್ಳೆ ಸಂಸ್ಕಾರ ಬೆಳೀಲೇಬೇಕು. ಪ್ರತಿಯೊಬ್ಬರು ರೆಸ್ಪೆಕ್ಟ್ ಕೊಡ್ತಾರೆ. ಯಾಕೆ ಇಲ್ಲಿ ನಿಮ್ಮ ಊರಲ್ಲಿರ್ತಕ್ಕಂಥ ಹಿರಿಯರನ್ನು ಗೌರವಿಸುತ್ತಾರೆ? ಇಟ್ಸ್ ಬಿಕಾಸ್ ಆಫ್ ದೇರ್ ಆಟಿಟ್ಯೂಡ್. ಅವರಿಗೆ ಸಿಗುವಂಥ ರೆಸ್ಪೆಕ್ಟ್ ಅವರ ಆಟಿಟ್ಯೂಡ್ಗೋಸ್ಕರ ಸಿಗ್ತದೆ. ಅವರು ತನ್ನ ಅಪ್ಪ ಅಮ್ಮನನ್ನು ಹೇಗೆ ನೋಡ್ಕೊಂಡಿದ್ದಾರೆ ನೋಡಿ. ಅಪ್ಪನ ಹೆಸರಲ್ಲಿ ಈ ಕಾಲೇಜಿನ ಬಗ್ಗೆ ಯೋಚನೆ. ಇಲ್ಲಿಗೆ ಒಳಗಡೆ ಬರ್ತಿರ್ತಕ್ಕ ಸಂದರ್ಭ ಅಪ್ಪನನ್ನು ಸ್ಮರಣೆ ಮಾಡಿ ಅವರಿಗೋಸ್ಕರ ಹಾರ. ನಮ್ಮ ಹಿರಿಯರನ್ನು ನಾವು ಗೌರವಿಸಲೇಬೇಕು. ದ ಡಿಯರ್ ಸ್ಟೂಡೆಂಟ್ಸ್, ಆಲ್ವೇಸ್ ಟೇಕ್ ದ ಬ್ಲೆಸ್ಸಿಂಗ್ಸ್ ಆಫ್ ಯುವರ್ ಪೇರೆಂಟ್ಸ್. ನಿಮ್ಮ ಅಪ್ಪ ಅಮ್ಮ ನಿಮಗೆ ದೇವರು. ಅವರು ಬಿಟ್ಟು ಪ್ರಪಂಚ ಇಲ್ಲ. ನೀವು ಏನೆಲ್ಲ ಇವತ್ತು ಹಾಕ್ತಾ ಇದ್ದೀರಿ, ನಿಮ್ಮಲ್ಲಿ ಏನು ಉಂಟು, ಇಟ್ಸ್ ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್. ಅವರು ಕೊಟ್ಟದ್ರಿಂದ ನಿಮ್ಗೆ ಇಷ್ಟೆಲ್ಲ ವ್ಯವಸ್ಥೆ ಉಂಟು. ಯಾವುದೋ ಒಂದು ದಿವಸ ಯೋಚನೆ ಆಗಿ ಪ್ರಯೋಜನ ಇಲ್ಲ. ಅಪ್ಪನನ್ನು ಅಮ್ಮನನ್ನು ಪ್ರತಿ ದಿವಸ ಪ್ರೀತಿ ಮಾಡಿ. ಹೌದು, ನಿಮ್ದು ಯಂಗ್ ಏಜ್, ಕೋಪ ಬರ್ತದೆ, ಬಟ್ ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿ ಪ್ರೀತಿ. ನೀವು ಏನೇ ಆಗಿ, ನೀನು ಕಳ್ಳನೇ ಆಗು, ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಪ್ರೀತಿಸ್ತಾರೆ. ಚೇಂಜ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ನಿನ್ನಲ್ಲಿ ಪರಿವರ್ತನೆ ಬರಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಒಂದು ನಿಟ್ಟಲ್ಲಿ ನೀನು ಹೋದರೆ, ನೀನು ಯಾವ ಕಂಪನಿ ಹೋಗು, ನಿನಗೆ ರೆಸ್ಪೆಕ್ಟ್ ಸಿಗ್ತದೆ. ನೀವು ಯಾವ ಪೊಸಿಷನಲ್ಲೇ ಇರು, ನಿನಗೆ ರೆಸ್ಪೆಕ್ಟ್ ಸಿಗ್ತದೆ. ನಾನು ಯಾವತ್ತೂ ಹೇಳೋದು, ದುಡ್ಡು ಇವತ್ತು ಬರ್ಬೋದು, ನಾಳೆ ಹೋಗ್ಬೋದು. ದುಡ್ಡಿದ್ದವರೆಲ್ಲ ಅಹಂಕಾರವನ್ನು ಪಡ್ಕೊಳ್ತಾರಂತಿಲ್ಲ. ಸುಧಾಮೂರ್ತಿ ನಾರಾಯಣಮೂರ್ತಿ ಅವ್ರನ್ನ ನೋಡಿ ಕಲೀರಿ. ಎಷ್ಟು ಸಿಂಪ್ಲಿಸಿಟಿ ಇರ್ತಕ್ಕಂಥದ್ದು. ನಿನ್ನೆ ತಾನೇ ನಮ್ಮ ಸಂಸ್ಥೆಗೆ ನಿರ್ಮಲಾ ಸೀತಾರಾಮ್ ಅವರು ಬಂದರು. ರಾಣಿ ಅಬ್ಬಕ್ಕನ ಸ್ಟ್ಯಾಂಪ್ ರಿಲೀಸಿಂಗ್ ಪ್ರೋಗ್ರಾಮ್ ಇತ್ತು. ಧರ್ಮಸ್ಥಳದ ಕಾವಂದರು ಇದ್ದುಕೊಂಡು ಒಂದು ಕಾರ್ಯಕ್ರಮ ಚಂದ ರೂಪರೇಷೆ. ಇಬ್ಬರೂ ಕೂಡ ಸಿಂಪ್ಲಿಸಿಟಿಗೆ ಹೆಸರು ಕೊಟ್ಟವರು. ಯಾವತ್ತು ಕಾವಂದರು ಒಂದು ಮಾತು ಹೇಳ್ತಾರೆ, ನಾನು ಸಿದ್ಧವನು ಗುರುಕುಲದ ಸ್ಟೂಡೆಂಟ್. ನನ್ನನ್ನು ಬದುಕಿಸಿದ್ದು, ನನ್ನ ಲೈಫಲ್ಲಿ ನನಗೆ ಥ್ರಿಲ್ಲಿಂಗ್ ಕೊಟ್ಟದ್ದು ಸಿದ್ಧವನು ಗುರುಕುಲ. ಯಾವತ್ತು ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು. ನಿನ್ನ ಜೀವನದಲ್ಲಿ ಏನು ಮಾಡಲಿಲ್ಲ ಅಂತ ಆಗ್ತದೆ. ಕಾವಂದರೊಂದು ಮಾತು ಹೇಳ್ತಾರೆ ಯಾವತ್ತೂ ಕೂಡ, ಗಂಟೆ ದೊಡ್ಡದಾದಷ್ಟು ದೇವರ ಹತ್ತಿರ ಇರುವುದಿಲ್ಲ. ದೇವಸ್ಥಾನದಲ್ಲಿ ನೋಡಿ, ಯಾವತ್ತು ದೊಡ್ಡ ಗಂಟೆ ದೇವರ ಎದುರು ಇರುವುದಿಲ್ಲ, ದೇವಸ್ಥಾನದ ಹೊರಗಡೆ ಇರ್ತದೆ. ಅದು ಗಂಟೆ ಚಿಕ್ಕದಾಗ್ತಾ ಆಗ್ತಾ ಆಗ್ತಾ ಹೋದರೆ ದೇವರ ಎದುರುಗಡೆ ಬಂದು ಮಣಿ ಆಗ್ತದೆ. ದೇವರಿಗೆ ಹತ್ತಿರ ಇರ್ತಕ್ಕಂಥದ್ದು ನಿನ್ನಲ್ಲಿರ್ತಕ್ಕಂಥ ಅಹಂಕಾರ, ನಿನ್ನಲ್ಲಿರ್ತಕ್ಕಂಥ ಅಹಂ, ನಿನ್ನಲ್ಲಿರ್ತಕ್ಕಂಥ ನೆಗೆಟಿವ್ಸ್ ತೆಗೆದು ಬಿಸಾಡ್ತಾ ಹೋಗು, ನೀನು ದೇವರಿಗೆ ಹತ್ತಿರ ಆಗ್ತೀಯಾ. ಯಾವತ್ತು ನಾವು ಹತ್ತಿರ ಆಗಿರಬೇಕಾದ್ದು ನಮ್ಮಲ್ಲಿರ್ತಕ್ಕಂಥ ಈಗೋ, ನಮ್ಮಲ್ಲಿರ್ತಕ್ಕಂಥ ಅಹಂ ಎಲ್ಲವನ್ನು ತೆಗೆದು ಬಿಸಾಡಿದರೆ, ಇಲ್ಲಿರ್ತಕ್ಕಂಥ ಮೇಧಾವಿಗಳನ್ನು ನೋಡಿ, ತಮ್ಮಲ್ಲಿರ್ತಕ್ಕಂಥ ಏನು ಇದ್ರೂ ಕೂಡ ಯೋಚನೆ ಇಲ್ಲದೆ ನಿರ್ಲಿಪ್ತತೆಯಿಂದ ಇರ್ತಾರೆ, ಪ್ರೀತಿಯಿಂದ ಇರ್ತಾರೆ. ಭಗವಂತ ಅವರ ಹತ್ತಿರ ಇರ್ತಾನೆ. ಆದ್ದರಿಂದ ಪ್ರೀತಿಯ ಬಂಧುಗಳೇ, ನಮ್ಮ ಮಕ್ಕಳನ್ನು ಬೆಳೆಸುವಾಗಲೂ ಯೋಚನೆ ಮಾಡಬೇಕು. ಹೆತ್ತವರಿಗೆ ಒಂದು ಮಾತು, ಮಗುವಿಗೆ ಏನು ಕೊಡಬೇಕು ಯೋಚನೆ ಮಾಡಬೇಕು. ಮನೆಯಲ್ಲಿ ಬಂದು ಕೂಡಲೇ ಎಲ್ಲ ಉಂಟು, ನನಗೆ ನನ್ನ ಮಗುವಿಗೆ ಕಷ್ಟ ಬೇಡ, ನಾನು ಕಷ್ಟ ಅನುಭವಿಸಿದ್ದು ಸಾಕು, ನನ್ನ ಮಗುವಿಗೆ ಕಷ್ಟ ಬೇಡ ಅಂತ ಎಲ್ಲ ಕೊಡ್ತಾ ಹೋಗ್ತೀರಲ್ಲ, ಆ ಮಗು ನಿಮ್ಮ ಕೈಯಲ್ಲಿ ಮತ್ತೆ ಸಿಗುವುದಿಲ್ಲ. ಒಂದು ಕ್ಲಾಸಲ್ಲಿ ಒಂದು ದಿವಸ ಒಂದು ಕಂಪಾಸ್ ಬಾಕ್ಸ್ ಯಾರೋ ಬಿಟ್ಟು ಹೋಗಿದ್ರು. ಆ ಕಂಪಾಸ್ ಬಾಕ್ಸನ್ನು ಒಂದು ದಿವಸ ಟೀಚರ್ ನೋಡಿದ್ರು. 500-600 ರೂಪಾಯಿ ಬೆಲೆ ಬಾಳುವಂಥ ಕಂಪಾಸ್ ಬಾಕ್ಸ್. ಇದು ಯಾರೋ ಬಿಟ್ಟು ಹೋಗಿದ್ದಾರೆ. ಆಫ್ಟರ್ 15 days ಆ ಕಂಪಾಸ್ ಬಾಕ್ಸ್ ಅನ್ನು ಸ್ಕೂಲ್ ಪಾರ್ಲಿಮೆಂಟ್ ಆಗ್ತಾ ಯಾವುದೋ ಒಂದು ಪ್ರೇಯರ್ ಆಗ್ತಿರೋ ಸಂದರ್ಭ ಕಂಪಾಸ್ ಬಾಕ್ಸ್ ಅನ್ನು ಎತ್ತಿ ಹಿಡಿದ್ರು. ಇದು ಕಂಪಾಸ್ ಬಾಕ್ಸ್ ಯಾರ್ದು? ಆವಾಗ ಅಲ್ಲಿರ್ತಕ್ಕಂಥ ಹುಡುಗಿಯರಲ್ಲಿ ಒಬ್ಬ ಹುಡುಗಿ, ಆ ಕಂಪಾಸ್ ಬಾಕ್ಸ್ ನನ್ನದು. ಅಲ್ಲ ಮಗಳೇ, 500-600 ರೂಪಾಯಿ ಬೆಲೆ ಬಾಳುವಂಥ ಕಂಪಾಸ್ ಬಾಕ್ಸ್ ಅನ್ನು ಬಿಟ್ಟು ಹೋಗಿದೆಯಲ್ಲ, ಯೋಚನೆ ಏನು? ನಿನಗೆ ಅದರ ಬೆಲೆ ಗೊತ್ತಿಲ್ವಾ? ಇಲ್ಲ ಸಾರ್, ಇನ್ನೊಂದು
ಬ್ಯಾಗಿಂದ ಕೈ ಹಾಕಿ ನನಗೆ ಅಪ್ಪ ಇನ್ನೊಂದು ಕಂಪಾಸ್ ಬಾಕ್ಸ್ ತೆಗೆದು ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಮಗು ಕೇಳಿದ ಹಾಗೆ ಯಾವುದೋ ರೀತಿ ಯೋಚನೆ ಇಲ್ಲದೆ ಬೇಕಾದನ್ನು ತೆಗೆದು ಕೊಡ್ತಾ 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 ಹೋಗ್ತೀರಿ. ನಾಡ್ದು ಮದುವೆ ಮಾಡಿ ಬಿಡ್ತೀರಿ. ನನಗೆ ಈ ಗಂಡ ಬೇಡ, ಇನ್ನೊಂದು ಗಂಡನನ್ನು ಮದುವೆ ಮಾಡು ಅಂತ ಹೇಳಿದ್ರೆ ತಯಾರಿದ್ದೀರಾ? ಯೋಚನೆ ಮಾಡಿ ಪ್ರೀತಿಯ ಬಂಧುಗಳೇ. ಮಕ್ಕಳಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಯೋಚನೆ ಇರಬೇಕು. ನಾವು ಕಷ್ಟಪಟ್ಟಿದ್ದೇವೆ, ನಮ್ಮ ಮಕ್ಕಳಿಗೆ ಏನೂ ಕಷ್ಟ ಇರಬಾರ್ದು ಯೋಚನೆ ಮಾಡಬೇಡಿ. ಮಕ್ಕಳಿಗೆ ಕಷ್ಟಗಳ ಅರಿವಾಗಲೇಬೇಕು. ಮನೆ ಎದುರುಗಡೆ ಬಂದು ರಿಕ್ಷಾ ನಿಲ್ತದೆ, ಸ್ಕೂಲಿನ ಎದುರುಗಡೆ ಬಂದು ರಿಕ್ಷಾದಿಂದ ದಬ್ಬಿ ಬಿಡ್ತಾರೆ, ಅಥವಾ ವೆಹಿಕಲ್ ಬರ್ತದೆ, ನಡೆದೇ ಗೊತ್ತಿಲ್ಲ. ಒಂದು ಬಿಸಿಲಲ್ಲಿ 4 ದಿವಸ ನಿಲ್ಲಿಸಿ ಅಥವಾ ಒಂದು ಅರ್ಧ ಗಂಟೆ ನಿಲ್ಲಿಸಿ ಮಗು ಬೀಳ್ತದೆ. ಯಾಕೆ? ಗೊತ್ತೇ ಇಲ್ಲ ಬಿಸಿಲು ಅಂತ ಹೇಳುವಂಥದ್ದು. ನಾವೆಲ್ಲ ಇಲ್ಲಿ ಹಿರಿಯರಿರ್ತಕ್ಕಂಥವರೆಲ್ಲ ಕಷ್ಟಪಟ್ಟವರು. ನಮ್ಮ ಕಷ್ಟದ ಸ್ವಲ್ಪ ಅರಿವಾದರೂ ಮಕ್ಕಳಿಗೆ ಬೇಕು. ಹಳ್ಳಿ ಜೀವನ ಅಂತ ಯೋಚನೆ ಏನು ಉಂಟಾ, ಕಷ್ಟ ಅಂತ ಯೋಚನೆ ಮಾಡಬೇಡಿ. ಯಾರೂ ದಡ್ರಲ್ಲ, ಯಾರೂ ಸಾಧನೆ ಮಾಡಲಿಕ್ಕೆ ಆಗ್ತದೆ. ನಮ್ಮಲ್ಲಿ ವೇಣೂರಿಂದ ಧೀರಜ್ ಅಂತ ಒಬ್ಬ ಹುಡುಗ ಇದ್ದ. ಮನೆಯಲ್ಲಿ ಏನೂ ಇಲ್ಲ, ಚಿಕ್ಕ ಗುಡಂಗಡಿ ಇಟ್ಟುಕೊಂಡು ಬೀಡಿ ಕಟ್ಕೊಂಡು ಮನೆಯಲ್ಲಿರ್ತಕ್ಕಂಥ ಅಮ್ಮ ಏನೂ ಇಲ್ಲದ ವ್ಯವಸ್ಥೆ. ಬಂದು ನನ್ನಲ್ಲಿ ಕೇಳಿದ, ಸರ್ ನನಗೆ ಡಾಕ್ಟರ್ ಆಗಬೇಕು, ತಯಾರಿ ಇದೆಯಾ ಕೇಳಿದೆ. ಎಸ್. ಅವನು ಕೇಳಿದ್ದು ಸೆಕೆಂಡ್ PUC ಆದಮೇಲೆ ಬಂದು ಕೇಳಿದ, ಸರ್ ನನಗೆ ಬೇಕಿತ್ತು. ನಾನು ಸರಿ, ಒಂದೇ ವರ್ಷದಲ್ಲಿ ಮಾಡ್ತೀಯಾ? ಚಾಲೆಂಜ್ ತಗೊಳ್ತೇನೆ. ಎಸ್ ಸರ್. ಹಾಸ್ಟೆಲ್ ಎಲ್ಲ ವ್ಯವಸ್ಥೆ, ಯಾಕಂದ್ರೆ ನಮ್ಮಲ್ಲಿ ಒಂದು ಸಿಸ್ಟಮ್ ಉಂಟು. ಯಾರು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವನಿಗೆ ಏನೂ ಇಲ್ಲ, ಊಟದ್ದು ಕೂಡ ನಾನೇ ಚಾರ್ಜ್ ಕಟ್ಟಿದೆ. 1 ವರ್ಷ ಲಾಂಗ್ ಟರ್ಮ್ ಮೆಡಿಕಲ್ ಬ್ಯಾಚ್ ಅಂತ ಕ್ಲಾಸ್ ತಗೊಂಡ. ಕೊರೋನಾ ಟೈಮಲ್ಲಿ 1 ದಿವಸ ಮನೆ ಹೋಗಲಿಲ್ಲ, ಅಲ್ಲೇ ಇದ್ದ, ಕರೆಕ್ಟ್ ಓದಿದ. ಸೆಕೆಂಡ್ ಅದು ಒಂದೇ ವರ್ಷದಲ್ಲಿ 645 ಔಟ್ ಆಫ್ 720 ಮಾರ್ಕ್ಸ್ ಪಡ್ಕೊಂಡ. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಸೀಟ್ ಪಡ್ಕೊಂಡ. ಈಗ ಸೆಕೆಂಡ್ 3rd ಇಯರ್ ರಿಲೇಟೆಡ್ ಆಗಿ ಮಾಡ್ತಾ ಇದ್ದಾನೆ. ಆಗುವುದಿಲ್ಲ ಅಂತ ಯಾರಲ್ಲೂ ಇಲ್ಲ. ಒಂದು ಟೈಮಲ್ಲಿ ಎಲ್ಲ ವ್ಯವಸ್ಥೆ ಶ್ರೀಮಂತರಿಗೆ, ಅವರಿಗೆ ಇವರಿಗೆ ಅಂತ ಯೋಚನೆ ಇದ್ದರೆ ಯಾರೂ ಬೇಕಾದರೂ ಈಗ ಯಾವ ಪೊಸಿಷನ್ನೂ ಪಡ್ಕೊಳ್ಬೋದು. ಸಂದೇಶ್ ಅಂತ ಒಬ್ಬ ಹುಡುಗ ಏಮ್ಸ್ ಡೆಲ್ಲಿ ಸಿಕ್ಕಿತ್ತು, ಅದನ್ನು ಬಿಟ್ಟು FMC ರಿಲೇಟೆಡ್ ಆಗಿ ಹೋಗ್ತಾ ಇದ್ದ. ಅವನ ಇಡೀ ಎಜುಕೇಷನ್ ಖರ್ಚು ಎಕ್ಸಲೆಂಟ್ ಮೂಡಬಿದ್ರಿ ಮಾಡ್ತಾ ಉಂಟು. ಯಾಕಂತ ಹೇಳಿದ್ರೆ ನೋಡಿ, ಎಜುಕೇಷನ್ ಮಾಡಲಿಕ್ಕೆ ಎಷ್ಟು ಬೇಕಾದರೂ ಸಪೋರ್ಟ್ ಕೊಡೋ ಹಿರಿಯರು ಇದ್ದಾರೆ. ಮಗುವಿಗೆ ಕಲಿಬೇಕು ಅಂತ ಛಲ ಬೇಕು. ಅಪ್ಪ ಅಮ್ಮ ಬೆನ್ನು ತಟ್ಟಬೇಕು, ನಿನ್ನಿಂದ ಸಾಧ್ಯತೆ ಉಂಟು ಅಂತ ಹೇಳಬೇಕು. ನೀನು ದಡ್ಡ ಅಂತ ಹೇಳುವಂಥ ಯಾವುದೇ ಮಾತು ಮಕ್ಕಳಿಗೆ ಬರಬಾರ್ದು. ಈ ಥರ ಇದ್ದರೆ ನಮ್ಮ ಮಕ್ಕಳು ಬದುಕಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಯಾವತ್ತು ಯೋಚನೆ ಮಾಡಿ, ನಮ್ಮನೇ ಮಗುವಿಗೆ ನಮ್ಮ ಪಕ್ಕದ ಮನೆಯವನೊಟ್ಟಿಗೆ ಕಂಪೇರ್ ಮಾಡುವಂಥದ್ದು ಬೇಡ. ಡೋಂಟ್ ಕಂಪೇರ್ ಎನಿಬಡಿ ವಿತ್ ಅದರ್ಸ್. ನಿಮ್ಮ ಮಗು ನಿಮ್ಗೇನು ಅಂತ ಗೊತ್ತುಂಟು. ಅವರು ಹೀಗೆ, ಇವರು ಹೀಗೆ, ಅವರು ಹೀಗೆ ಅಂತ ಹೇಳ್ತಾ ಇದ್ರೆ ಇವನು ಡಿಪ್ರೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಒಂದು ಜೇನು ಗೂಡಿತ್ತಂತೆ, ಯಾರೋ ಬಂದು ಬೆಂಕಿ ಹಾಕಿದ್ರು, ಎಲ್ಲ ಜೇನು ಓಡಿ ಹೋದು, ಒಂದು ಜೇನು ಮಾತ್ರ ಅಲ್ಲಿ ಉಳಿಯಿತು. ದೂರದಿಂದ ಒಂದು ಹಕ್ಕಿ ಓಡಿಕೊಂಡು ಬಂತು. ಆ ಜೇನಲ್ಲಿ ಕೇಳಿತಂತೆ, ನಿನ್ನಿಂದ ಏನು ಸಾಧ್ಯ, ಎಲ್ಲ ಓಡಿ ಹೋಗಿದ್ದಾರೆ. ಆವಾಗ ಜೇನು ಹೇಳಿತಂತೆ, ನಮ್ಮನ್ನೆಲ್ಲ ಓಡಿಸ್ಬೋದು, ಆದರೆ ಜೇನು ಮಾಡೋ ಶಕ್ತಿಯನ್ನು ನನ್ನಿಂದ ತೆಗಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆವಾಗ ಆ ಜೇನು ಹಕ್ಕಿಯಲ್ಲಿ ಕೇಳಿತಂತೆ, ಹಕ್ಕಿ ಯಾವತ್ತೋ ಸತ್ತು ಹೋದ ರೆಂಬೆ ಮೇಲೆ ಕೂತ್ಕೊಂಡಿದೆಯಲ್ಲ, ಯಾವ ಧೈರ್ಯದಲ್ಲಿ ಕೂತ್ಕೊಂಡಿದೆಯಾ? ಹಕ್ಕಿ ಹೇಳಿತ್ತು, ನಾನು ರೆಂಬೆ ಧೈರ್ಯದಲ್ಲಿ ಕೂತ್ಕೊಳ್ಳಿಲ್ಲ, ನನ್ನ ರೆಕ್ಕೆ ಧೈರ್ಯದಲ್ಲಿ ಕೂತ್ಕೊಂಡಿದ್ದೇನೆ. ಪ್ರೀತಿಯ ಬಂಧುಗಳೇ, ಪ್ರತಿಯೊಬ್ಬರಿಗೂ ಕೆಪಾಸಿಟಿ ಉಂಟು, ಇನ್ಬಿಲ್ಟ್ ಕೆಪಾಸಿಟಿ ಅಂತ ಹೇಳುವಂಥದ್ದು. ಈ ಪ್ರಪಂಚಕ್ಕೆ ಮನುಷ್ಯ ಜನ್ಮ ಅಂತ ಕೊಟ್ಟ ಮೇಲೆ ಅವನು ಸಾಧನೆ ಮಾಡಲಿಕ್ಕೆ ಏನಾದರೂ ಒಂದು ಅವಕಾಶ ಉಂಟು. ಉಪಯೋಗಿಸಿಕೊಳ್ಳುವಂಥದ್ದು ಡಿಫ್ರೆಂಟ್ ಇರ್ತಕ್ಕಂಥದ್ದು. ಯಾರು ಅದನ್ನು ಸರಿ ಸಮಾನವಾಗಿ ಉಪಯೋಗಿಸ್ಕೊಳ್ತಾನ ಅವನ ಜೀವನದಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಆಗ್ತದೆ. ಈ ಸವಣೂರು ಪ್ಲೇಸಲ್ಲಿ ಇಷ್ಟು ಒಳ್ಳೆ ರೀತಿಯಲ್ಲಿ, ಯಾಕಂದ್ರೆ ನಮ್ಮ ಸಂಸ್ಥೆಯೊಟ್ಟಿಗೆ ಕೃಷ್ಣರಾಜರು ತುಂಬ ಪ್ರೀತಿಯಿಂದ ಇದ್ದಾರೆ, ಅನ್ಯೋನ್ಯತೆಯಿಂದ ಇದ್ದಾರೆ. ನಾನು ಕಲ್ಲಬೆಟ್ಟು ಏನೂ ಇಲ್ಲದ ಪ್ರಪಂಚಕ್ಕೆ ಬಂದಾಗ ನನ್ನನ್ನು ಕೈ ಹಿಡಿದು ಮೇಲೆತ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಯಾರನ್ನೂ ದ್ವೇಷಿಸಬೇಡಿ, ಎಲ್ಲರನ್ನೂ ಪ್ರೀತಿಸಿ. ಎಲ್ಲರೂ ನಮ್ಮಲ್ಲಿ ಯಾರೂ ಬೇಡ ಅಂತ ಹೇಳುವವರು ಈ ಪ್ರಪಂಚದಿಲ್ಲ, ಎಲ್ಲರೂ ಒಳ್ಳೆಯವರೇ. ನಾವು ನೋಡುವ ರೀತಿ ಬದಲಾಗಬೇಕು. ನಾವು ಪ್ರತಿಯೊಬ್ಬರಲ್ಲಿ ಒಳ್ಳೆಯವರು ಅಂತ ಯೋಚನೆ ಮಾಡಿದರೆ ನಮಗೆಲ್ಲರೂ ಒಳ್ಳೆಯವರ ಹಾಗೆ ಕಾಣಿಸ್ತಾರೆ. ಅದೇ ನಮ್ಮನ್ನು ನಡೆಸ್ಕೊಂಡು ಹೋಗ್ತದೆ. ಅದಕ್ಕೋಸ್ಕರ ಪ್ರೀತಿಯ ಬಂಧುಗಳೇ, ನಮ್ಮ ಮಕ್ಕಳು ಚಾಲೆಂಜ್ ತಗೊಳ್ಳಿ, ಅವರ ಆ್ಯಟಿಟ್ಯೂಡ್ ಒಳ್ಳೆಯದಾಗಲಿಕ್ಕೆ ಪ್ರಯತ್ನ ಮಾಡೋಣ. ಅವರಲ್ಲಿ ಸ್ಕಿಲ್ ಇನ್ಬಿಲ್ಟ್ ಬಂದಿದೆ, ಇದು ಎಲ್ಲವನ್ನು ಉಪಯೋಗಿಸಿಕೊಂಡ್ರೆ ಈ ವಿದ್ಯಾರಶ್ಮಿ ಅಂತ ಈ ಶಾಲೆಯಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಆಗ್ತದೆ. ಈಗಾಗಲೇ ಸಾಧನೆ ಸ್ವೀಕರಿಸಿರ್ತಕ್ಕಂಥ ಮಕ್ಕಳಲ್ಲಿ ನಾನು ಮಾತಾಡ್ತಾ ಇದ್ದೆ. ಕನಸು, ನಾನು CA ಆಗಬೇಕು ಸರ್, ನಾನು ಕಂಪನಿ ಸೆಕ್ರೆಟರಿ ಆಗಬೇಕು, ನಾನು ಡಾಕ್ಟರ್ ಆಗಬೇಕು ಸರ್, ನಾನು UPSC ಬರೀಬೇಕು. ಯಾಕೆ ಆಗುವುದಿಲ್ಲ? UPSC ಅಂತ ಹೇಳುವಂಥದ್ದು ಎಲ್ಲೋ ಒಂದು ಕಡೆಯ ಸೊತ್ತಲ್ಲ,
ಪ್ರಯತ್ನ ಮಾಡಿ ಇವತ್ತು ಬರಲಿಕ್ಕಿರ್ತಕ್ಕಂಥವ್ರು ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು ಗಿರೀಶ್ ನಂದನ್. ಅದೇ ರೀತಿ ಎಷ್ಟೋ ಜನ ಕಮಿಷನರ್ ರಿಲೇಟೆಡ್ ಆಗಿರ್ತಕ್ಕಂಥ ಹೈಯೆಸ್ಟ್ ಟಾಪ್ ಲೆವೆಲ್ನ ಪೊಸಿಷನನ್ನು ಪಡ್ಕೊಳ್ಳಿಕ್ಕೆ ಯಾಕೆ ಆಗೋದಿಲ್ಲ? ನಮ್ಮ ಈ ಕ್ಷೇತ್ರದಿಂದಲೇ, ವಿದ್ಯಾರಶ್ಮಿ ಶಾಲೆಯಿಂದಲೇ. ಯಾಕಂತ ಹೇಳಿದ್ರೆ ಈಗಾಗಲೇ ಅಶ್ವಿನ್ ಶೆಟ್ಟಿಯವರು ಚಾಲೆಂಜ್ ಹಿಡ್ಕೊಂಡು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನ ಹಾಗೂ ಸೀತಾರಾಮ್ ರೈ ಅವರ ಆಶೀರ್ವಾದ, ರಶ್ಮಿಯವರು ನೋಡ್ಕೊಂಡು ಹೋಗ್ತಿರ್ತಕ್ಕಂಥ ಪ್ರವೃತ್ತಿ, ಇಲ್ಲಿರ್ತಕ್ಕಂಥ ಎಲ್ಲ ಹೆತ್ತವರ ಒಂದು ಸಪೋರ್ಟ್, ಇಲ್ಲಿ ಇರ್ತಕ್ಕಂಥ ಮಕ್ಕಳೆಲ್ಲ ಇಲ್ಲ ನಾನು ಸಾಧನೆ ಮಾಡಲೇಬೇಕು ಅಂತ ಹೇಳುವ ಛಲ ಉಂಟು ಅಂತಾದರೆ ಈ ಶಾಲೆ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಇನ್ನೂ ಕೂಡ ಒಂದು ಭವಿಷ್ಯತ್ತಿನ ಒಳ್ಳೆ ರೀತಿಯಲ್ಲಿ ಒಳ್ಳೆ ದೇಶದ ಒಂದು ಒಳ್ಳೆ ಸ್ಕೂಲಾಗಿ ಒಳ್ಳೆ ಮಕ್ಕಳನ್ನು ಸೃಷ್ಟಿಸುವಂಥ ಪ್ರಪಂಚವಾಗಿ ಬದಲಾಗ್ತದೆ ಅಂತ ಹೇಳ್ತಾ, ಎಕ್ಸಲೆಂಟ್ ಮೂಡುಬಿದ್ರಿಯಿಂದ ನನ್ನನ್ನು ಪ್ರೀತಿಯಿಂದ ಕರೆಸಿ ಸೀತಾರಾಮ್ ಅವರು ಬಂದಿದ್ರು ನಮ್ಮ ಸಂಸ್ಥೆಗೆ, ಅಲ್ಲಿಂದ ನನ್ನನ್ನು ಬರಲೇಬೇಕು ಅಂತ ಪ್ರೀತಿಯಿಂದ ಇವತ್ತು ಬರಮಾಡಿಕೊಂಡದಕ್ಕಾಗಿ, ಪ್ರೀತಿಯಿಂದ ಇಲ್ಲಿರ್ತಕ್ಕಂಥ ಸವಣೂರಿನ ಎಲ್ಲ ಬಂಧುಗಳಲ್ಲೂ ಕೂಡ ಕೈ ಮುಗಿದು ನನ್ನನ್ನು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ವಂದಿಸ್ತೇನೆ. ನಮಸ್ಕಾರ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.